ಅತ್ಯಾಧುನಿಕ ತಂತ್ರಜ್ಞಾನ ಪಡೆಯಿನ ದೇಶದೊರ್ಮೆ 250 ಹೆಚ್ಚ ಕಣ್ಣದ ಆಸ್ಪತ್ರೆ ಸಮೂಹನ್ ಪಡೆಯಿನ ಪುಗಡ್ತದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣು ಪರೀಕ್ಷೆದ ಆಸ್ಪತ್ರೆ ಕರಾವಳಿ ಕರ್ನಾಟಕದ ಕುಡ್ಲ ಪಂಪ್ವೆಲ್ದ ಇನ್ಲೈನ್ ಗ್ಯಾಲೋರ್ ಕಟ್ವಣಡು ಶುಕ್ರವಾರ ಕಾಂಡೆ ಉದಿಪನಾಂಡು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣದ ಆಸ್ಪತ್ರೆಯನ್ನು ಉದಿಪನ ಮಾಡ್ತಾರೆ. Guest of honor, Shri Vidyanas Kaman MLA sir, to please light the lamp. Along with Mr. Siraj Ahmed, our landlord, Mr. Rahul Agarwal, and go! ಕಣ್ಣು ನಮ್ಮ ಆರೋಗ್ಯದ ದಿಂಜ ಮುಖ್ಯ ಭಾಗ. ಆಂಡ ನಮ್ಮ ಅವೆತ ಬಗೆಟ್ ಜಾಸ್ತಿ ಕಾಳಜಿ ತಿತುನುಜ ಸಮಸ್ಯೆ ಬತ್ತಿನಪಗ ಮಾತ್ರನೇ ವೈದ್ಯರ ನಡೆ ಪೋಪ ಆಂಡ ಒವ್ವೆ ಸೀಕನು ಗುಣಪಡಿಸಾವಣಿರ್ದು ಅವು ಬರಂದಿಲಕ ತಡೆ ಪುನೆ ಎಟ್ಟೆ ಅಂಚಾದ ಆಸ್ಪತ್ರೆಲು ಕಣ್ಣದ ಆರೋಗ್ಯದ ಮಹತ್ವದ ಬಗೆಟ್ ಜನಜಾಗೃತಿ ಮೂಡಿಸಾವಡು ಪಂಡದ ಯುಟಿ ಖಾದರ್ ತೆರಿಪಾಯರು. ಅತ್ಯಂತ ಸಂತೋಷವಾಗ್ತಿದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಕ್ಲಿನಿಕ್ಗೆ ಸಂಬಂಧಪಟ್ಟಾಗೆ ತನ್ನದೇ ಆದ ಹೆಸರು ಮೂಡಿಸಿದಂತಹ ಅಗ್ರವಾಲ್ ಐ ಕ್ಲಿನಿಕ್ ಮತ್ತು ಹಾಸ್ಪಿಟಲ್ ಮಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಆಗ್ತಿರೋದು. ಯಾಕಂತ ಹೇಳಿದರೆ ಬಹುಶಃ ಇವತ್ತು ಪ್ರತಿಯೊಂದು ಮನುಷ್ಯನಿಗೆ ಆರೋಗ್ಯದಲ್ಲಿ ಕಣ್ಣು ಕೂಡ ಅದು ಬಹುತ ಪ್ರಮುಖ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕು. ಇವತ್ತು ಬಹುತೇಕ ಏನಾಗಿದೆ ಅಂತ ಹೇಳಿದರೆ ಕಣ್ಣಿಗೆ ಇವತ್ತು ಕಡಿಮೆ ನಾವು ಗಮನ ಕೊಡೋದು ಕೆಲಸ ಆಗ್ತಿದೆ. ಯಾವ ಸಮಸ್ಯೆ ಬರ್ತದೆ ಆವಾಗ ಮಾತ್ರ ಇದನ್ನು ನೋಡಿಕೊಳ್ಳೋದು ಹೊರತು ಇಲ್ಲದ ಬಗ್ಗೆ ಬಲ ಇದನ್ನು ನೋಡಿಕೊಳ್ಳೋದು ಅಂತ ಕಡಿಮೆ. ಅದಕ್ಕೆ ಇದರ ಜನಜಾಗೃತಿ ಮೂಡಿಸುವ ಜೊತೆಯಲ್ಲಿ ಬಂದಂಥ ಕಣ್ಣಿನ ತೊಂದರೆ ಇರುವವರಿಗೆ ಅದನ್ನು ಗುರುತಿಸಿಕೊಂಡು ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಈ ಒಂದು ಆಸ್ಪತ್ರೆಯಲ್ಲಿ ಮುಂದಿನ ಆಗ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿದೆ. ಅದಕ್ಕಾಗಿ ನನ್ನ ವಿಶೇಷದ ಅವರಿಗೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದಾಗಿ ಗ್ರಾಮೀಣ ಮಟ್ಟದಲ್ಲಿ ಬಹುಶಃ ನಿಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ, ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಸಣ್ಣ ಸಮಸ್ಯೆಗಳನ್ನು ಮೊದಲ ಆದ್ಯತೆ ಮೇಲೆ ನೀವು ಅದನ್ನು ಬಹುಶಃ ಇವತ್ತು ಅವ್ರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ಅವ್ರು ಏನಾದರೂ ಅರ್ಲಿ ಟೆಸ್ಟಿಂಗ್ಗೆ ಬಂದರೆ ಡಿಟೆಕ್ಷನ್ ಆದರೆ ಸಣ್ಣ ಮಟ್ಟದಲ್ಲಿ ಪರಿಹಾರ ಅಂತ ವಿಚಾರ ಆಗ್ತದೆ. ಗ್ರಾಮೀಣ ಮಟ್ಟದ ಅವೇರ್ನೆಸ್ ಇಲ್ಲ. ಬಹುಶಃ ಎಲ್ಲ ಲಾಸ್ಟ್ ಮುಂದೆ ಬಂದಾಗ ನಿಮ್ಮ ಕೂಡ ಮಾಡುವಂಥ ಪರಿಸ್ಥಿತಿ ಕೂಡ ಆಗುವಂಥದ್ದು. ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ದ ಚಿಕಿತ್ಸಾ ಸೇವೆಲದ ಪ್ರಾದೇಶಿಕ ಮುಖ್ಯಸ್ಥರು ಡಾಕ್ಟರ್ ಶ್ರೀನಿವಾಸ್ ರಾವ್ ಪಾತಿರೊಂದು ಹೊಸ ಆಸ್ಪತ್ರೆ ಖಾಲಿ ಕಣ್ಣದ ಸೀಕಲೆಗೆ ಚಿಕಿತ್ಸೆ ಕೊರ್ಪುನಿ ಮಾತ್ರ ಆತು ಸಮಸ್ಯೆನು ಸುರುಕೆ ನಾಡ್ಪತ್ತುನಿ ತಡೆಪುನಿ ಬೊಕ್ಕ ಜಾಗೃತಿ ಮೂಡಾವನ ಬೇಲೆನ್ ಮಲ್ಕೊಂಡು ಜೀವನ ಶೈಲಿಗೆ ಸಂಬಂಧಿಸಾಯಿನ ಕಣ್ಣದ ಸಮಸ್ಯೆಲು ಬೊಕ್ಕ ಮಯೋಪಿಯಾ ಜಾಸ್ತಿ ಆವೊಂದು ನಿರ್ಧಾತ್ರ ವಯಸ್ಕರು ಬೊಕ್ಕ ಜೋಕ್ಲೆನ ಕಣ್ಣದ ಆರೋಗ್ಯನ ಕಾತೋರ್ನೆಟ್ಟು ತಂಕ್ಲನ ಆಸ್ಪತ್ರೆ ಪ್ರಮುಖ ಪಾತ್ರ ವಹಿಸುಂಡು. ತಂಕ್ಲ ಆಸ್ಪತ್ರೆಡು ಮೂಜಿ ಸ್ಪೆಷಲಿಸ್ಟ್ ವೈದ್ಯರ ತಂಡ ಉಂಡು ಮಾಡಿ ತೆರಿಪಾಯರು. ಮತ್ತು ಆಪನಾಥ ಬಿಲೋ ರೋಜನ ಯಾಜನಾ ಆಪಣೆಗಳಿಗೆ ಕನ್ಸೆಷನ್ ಕೊಡಲ್ಲ ಆಯಿತು. ಈ ಮಂತ್ ಮುಗಿನ ಮುಟ್ಟಲ್ಲ ಎಂಕ್ಲು ಫ್ರೀ ಕನ್ಸಲ್ಟೇಷನ್ ಎಲ್ಲ ಇದ್ದಿತ್ತು. ಆ್ಯಂಡ್ ಎಂಗಳ ಒಂದು 33ನೇ ಬ್ರಾಂಚ್ ಈ ಎರಡು ಎಂಗಳು 7 ಬ್ರಾಂಚ್ ಈ ಕರ್ನಾಟಕ ಸುರಂಗ ಎಂಗಳ ಗ್ರೂಪ್ ಇಡೀ ಇಂಡಿಯಾದ ಸುಂಡ ಕರ್ನಾಟಕ ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ಪ್ರೆಸೆನ್ಸ್ ಯಾಕಂದ್ರೆ ಎಂಗಳ ಪೇಷಂಟ್ ಅಕ್ಸೆಪ್ಟೆನ್ಸ್ ಕರ್ನಾಟಕ ಮಸ್ತ್ ಉಂಡು. ಆ್ಯಂಡ್ ದಕ್ಷಿಣ ಕನ್ನಡ ಇದೇ ಫಸ್ಟ್ ಎಂಕ್ಲು ಸುರಂಗ ನಾವು ನೆಕ್ಸ್ಟ್ ರಾಯಚೂರು ಹಾಸನ ಅಂಜಪುರಲ್ಲ ಪ್ಲ್ಯಾನ್ ಮಾಡ್ತೇವೆ. ಆ್ಯಂಡ್ ಮಸ್ತ್ ಮಯೋಪಿಯಾ ಸ್ಕ್ರೀನಿಂಗ್ ಅಂಜೆಲ್ಲ ಇದ್ದಿತ್ತು. ಆ್ಯಂಡ್ ಎಂಗೋ ಡಾಕ್ಟರ್ಸ್ ಪೂರೆಲ್ಲ ಹೈ ಟೆಕ್ನಾಲಜಿ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಟ್ರಾನ್ಸ್ಪರೆಂಟ್ ಓ ಟಿ ಇದ್ದಿತ್ತು. ಆ್ಯಂಡ್ ರಿಫ್ರಾಕ್ಟಿವ್ ಸರ್ಜರಿ ಟ್ರಾನ್ಸ್ಪರೆಂಟ್ ಓ ಟಿ ಇದ್ದಿತ್ತು. ಬೇರೆ ಪೇಷಂಟ್ ಅಟೆಂಡರ್ಸ್ ಇದೈತು ಒಳಗಿಸುವವರು
ಜಾಲ ನಡಪಣ ಜಾಲ ಮಂದಲ ಪಿದೈತೆ ಪೇಷಂಟ್ಸ್ ಹೋಗಿ ಆ್ಯಂಡ್ ರೆಟಿನಾ ಚೆಕಪ್ಗಳ ಆ್ಯಂಡ್ OCT ಸ್ಕ್ಯಾನ್ ಮತ್ತು ಫಂಡಸ್ ಫೋಟೋ ಅಂದರೆ ಮಂದೈಕ್ಲ ಇಂಗ್ಲಿ ಮೂಳು ಮಂದ ಡಿಪಾರ್ಟ್ಮೆಂಟ್ಲ ಇಂಗ್ಲ ಸ್ಪೆಷಾಲಿಟಿ ಉಳ್ಳು ಲೋಕಮ ಅಂತ ಈ ವಿಸ್ತರಣದ ಬಗ್ಗೆ ಪಾತೇರ್ನ ಡಾಕ್ಟರ್ ಅಗರ್ವಾಲ್ಸ್ ಗ್ರೂಪ್ ಆಫ್ ಐ ಹಾಸ್ಪಿಟಲ್ದ CEO ರಾಹುಲ್ ಅಗರ್ವಾಲ್ ಕುಡ್ಲಡು ಎಡ್ಡೆ ವೈದ್ಯಕೀಯ ವ್ಯವಸ್ಥೆ ಇದ್ದದು ದಿಂಜ ಪ್ರತಿಷ್ಠಿತ ಸಂಸ್ಥೆಲುಂಡು ಆಂಡ ಸುಧಾರಿತ ಆಪ್ತಾಲ್ಮಿಕ್ ಸೇವೆರದ ಕೊರತೆ ಉಂಡು ಕೈಕು ತಿಕ್ಕುನ ಬೊಕ್ಕ ಸುಲಭವಾದ ಲಭ್ಯ ಉಪ್ಪುನ ಅತ್ಯಾಧುನಿಕ ಕಣ್ಣುದ ಆರೈಕೆಯನ್ನು ಒದಗಾವಣೆಟು ಉಪ್ಪುನ ಕೊರತೆನು ನೀಗಿಸಾವನಿ ತಂಕ್ಟನ ಗುರಿಯಾತನ ಪಣ ತೆರಿಪಾಯರು. From Dr. Agarwal's, I can tell you that we've had a long dream of coming to the city of Bangalore. Bangalore has been very special to our heart. We decided that we'll come here with a very strong presence. We waited, but we got the right doctor team. When we got the right doctor team, we decided that this is the right time for us to come because doctors are the heart of any hospital. And getting the right team so that they can service and give the best patient outcome is extremely important to the philosophy of Dr. Agarwal's. I can proudly say that we have a very strong doctor team. You all can come, get your eyes checked and ensure that you get the best treatment. From Dr. Agarwal's perspective, I can tell you that we are expanding a lot. Today, we have 258 hospitals across the group, across world. 238 hospitals within India. We have hospitals across different states. Tamil Nadu, Karnataka, we are very strong. We have 35 hospitals in Karnataka now. This is our 35th hospital and we have opened almost 15 hospitals in the last 18 months only in Karnataka. Karnataka is a very, very important state for us and we continue to remain invested in the state of Karnataka. We will continue to invest even more. I think every district of Karnataka needs superior eye care facility and we are promising to give that in every district of Karnataka as we move forward. ಶಾಸಕರು ಡಾಕ್ಟರ್ ವೇದವ್ಯಾಸ್ ಕಾಮತ್ ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. ಕುಡ್ಲ IMA ಅಧ್ಯಕ್ಷರು ಡಾಕ್ಟರ್ ಜೆಸ್ಸಿ ಮರಿಯಾ ಗೋವೆಸ್ ಡಿಸೋಜಾ, ಆರೋಗ್ಯ ಸೇವೆಲದ ವಿಭಾಗದ ಹಿರಿಯ ಮ್ಯಾನೇಜರ್ ಬೊಕ್ಕ MRPLದ CEO ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಜಹೀದ್ ಅಲಿಖಾನ್, ಆಸ್ಪತ್ರೆದ ಆಪರೇಷನ್ಸ್ ಉಪಾಧ್ಯಕ್ಷರು ಧೀರಜ್, ಆಸ್ಪತ್ರೆದ ಹಿರಿಯ ವೈದ್ಯರು ಡಾಕ್ಟರ್ ವಸಂತ್ ಪೈ, ಡಾಕ್ಟರ್ ಅದಿತಿ ಎಸ್, ಡಾಕ್ಟರ್ ದೀಪ್ತಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.